ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ತುಮಕೂರಿನ ರವೀಂದ್ರ ಕಲಾನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯ ತುಮಕೂರು ಇವರ ವತಿಯಿಂದ ಗಿರಿಜನ ಉಪಯೋಜನೆಯಡಿ ರಾಜ್ಯ ಮಟ್ಟದ ಕಲಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಲಾವಿದ ಕಿಶೋರ್, ಇವತ್ತು ನಮ್ಮ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಜನಪದ ಕಲೆ ನಶಿಸಿ ಹೋಗುತ್ತಿದೆ. ಆದ್ದರಿಂದ ನಾವು ಕಲೆಯನ್ನು ಗೌರವಿಸಬೇಕು, ಅದನ್ನು ಬೆಳೆಸಬೇಕು. ಯಾಕೆ ಕಲಾ ಅಕಾಡೆಮಿಗಳು ಒಂದು ಕಾಮಧೇನು ತರ ಕೆಲಸ ಮಾಡಬಾರದು ಎಂದು ಅವರು ಪ್ರಶ್ನಿಸಿದರು. ಸರ್ಕಾರದಿಂದ ಬರುತ್ತಿರುವ ಅನುದಾನಗಳನ್ನು ಫಲಾನುಭವಿಗಳಿಲ್ಲ ಎಂದು ಸರ್ಕಾರಕ್ಕೆ ವಾಪಸ್ ಕಳಿಸಬಾರದು. ಇಂದು ಅರ್ಹ ಜನಾಂಗಗಳಿಗೆ ಸರ್ಕಾರದ ಅನುದಾನಗಳು ಸಿಗುತ್ತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ತುಮಕೂರು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ TLS ಪ್ರೇಮ ಶಿಬಿರವನ್ನು ಉದ್ಘಾಟಿಸಿದರು. ಇದೇ ವೇಳೆ MTB ಆಚಾರ್ಯರವರ ಜನ್ಮ ಶತಾಬ್ದಿ ಅಂಗವಾಗಿ 38 ಕಲಾಕೃತಿಗಳನ್ನು ರವೀಂದ್ರ ಕಲಾನಿಕೇತನ ಆರ್ಟ್ ಗ್ಯಾಲರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಲಾವಿದ ಕಿಶೋರ್ ಕುಮಾರ್, ಅಶೋಕ್ ಪ್ರಭು, ವಾಸು ಬಾಪೂಜಿ, ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಇನ್ನು ಹಲವಾರು ಕಲಾವಿದರು ಉಪಸ್ಥಿತರಿದ್ದರು. 1 ಕೋಟಿ 40 ಲಕ್ಷ ರೂಪಾಯಿ ಬಾಕಿ ಇದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದೆ. ಈ ಹಣ ನಮ್ಮದು, ನಮ್ಮ ಕಲಾವಿದರು ಆ ವರ್ಗದವರಿಗೆ ಮಾಡಿಸುವಂತಹ ಯೋಜನೆಯನ್ನು ನಾವು ತಯಾರು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೇಳ್ತು. ನೀವು ಇಷ್ಟು ವರ್ಷಗಳಿಂದ ಬಳಸಿಲ್ಲ, ನೀವು ಮುಂದೆ ವರ್ಷದಲ್ಲಿ ಇಷ್ಟು ಹಣಕ್ಕೆ ನಿಮ್ಮಲ್ಲಿ ಯಾವ ಪ್ರಯೋಜನ ಇದೆ ಅಂತ ನಾನು ಹೇಳಿದೆ. ಖಂಡಿತವಾಗಿ ನಾನು 1 ವರ್ಷದಲ್ಲಿ ಹಣ ಖಾಲಿ ಮಾಡ್ತೀನಿ ಅಂತ. ಹಾಗಾಗಿ ಇವತ್ತು ನಾನು ಸುಮಾರು 90 ಲಕ್ಷ ರೂಪಾಯಿ ವೆಚ್ಚ ಈಗ ಆಲ್ರೆಡಿ ಖರ್ಚು ಮಾಡಿದೆ. ಇನ್ನು ಬರುವ ಮಾರ್ಚ್ ಒಳಗಾಗಿ ನಾವು ಇನ್ನೊಂದು 30 ಲಕ್ಷ ಖರ್ಚು ಮಾಡಿಬಿಟ್ರೆ ನಮ್ಮ ಟಾರ್ಗೆಟ್ ಇಂದ ರೀಚ್ ಮಾಡ್ತೀವಿ. ಸರ್ಕಾರ ಈ ಕೆಲಸ ನೋಡಿ ಮತ್ತೆ 5 ಲಕ್ಷ ರೂಪಾಯಿಗಳ ಬಿಡುಗಡೆ ಮಾಡ್ತು. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಇನ್ನ 5 ಲಕ್ಷ ರೂಪಾಯಿ ತಗೊಂಡು ಈ ಸಮುದಾಯದವರಿಗೆ ಇನ್ನೊಂದು ತರಬೇತಿ ಶಿಬಿರ ಮಾಡಿ. ಇದಕ್ಕಾಗಿ ನಾನು ಸರ್ಕಾರಕ್ಕೆ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಈ ಶಿಬಿರವನ್ನ ಆಯೋಜನೆ ಮಾಡ್ತದ್ದು ನಿಮಗಾಗಿ, ಒಂದು ನಿಮ್ಮದೇ ಹಣ. ನೀವು ಇದನ್ನ ಬಳಸ್ಕೊಳ್ಳೋದ್ರ ಮೂಲಕ ಒಂದು ವ್ಯವಸ್ಥಿತವಾದಂತಹ ವಿಶ್ವಾಸವನ್ನು ಸರ್ಕಾರಕ್ಕೆ ನೀವು ಕೊಡಿಸ್ಬೇಕಾಗ್ತದೆ. ನಮಗೆ ಅರ್ಹತೆ ಇದೆ, ನಾವು ಈ ಕೊಟ್ಟಂತ ಹಣವನ್ನ ಬಹಳ ಉತ್ತಮ ರೀತಿಯಲ್ಲಿ ಕಲಾಕೃತಿ ರಚನೆ ಮಾಡ್ತಾ ಈ ಸಮಾಜಕ್ಕೂ ಮತ್ತೆ ಈ ದೇಶಕ್ಕೆ ಒಂದು ಕೊಡೆ ಕೊಡ್ತಿರುವಂತ ವಿಶ್ವಾಸ ನೀವು ಸರ್ಕಾರಕ್ಕೆ ಕೊಡಬೇಕು. ನಿಮ್ಮ ಕಿರಿಯ ವಿದ್ಯಾರ್ಥಿಗಳು ಕೂಡ ವಿಶ್ವಾಸ ಮೂಡಿಸುವಂತ ಅವಶ್ಯಕತೆ, ಜವಾಬ್ದಾರಿ ನಿಮಗೆ. ಹಾಗಾಗಿ ಈ ಶಿಬಿರಕ್ಕೆ ನಾನು ಆಯ್ಕೆ ಮಾಡಬೇಕು ಅಂತಂದಾಗ ನಾನು ಯುವಕರನ್ನ ಹೆಚ್ಚೆಚ್ಚು ಆದ್ಯತೆ ಕೊಡೋಣ ಅಂತ ನಾನು ನರಸಿಂಹಮೂರ್ತಿಗೆ ಹೇಳ್ತೇನೆ. ಮತ್ತೆ ಅವ್ರನ್ನ ಹೇಳ್ತಾ ಇದ್ದೀನಿ, ನೀವು ಈ ಸಮುದಾಯದ ಪ್ರತಿನಿಧಿಸುವಂಥವ್ರು, ನೀವು ಇದರಲ್ಲಿ ಮುಂದುವರೆದು ನಾವೆಲ್ಲ ನೆಪ ಮಾತು ನೀವು ಲೀಡ್ಗಳಾಗಿ ಬೆಳೆದ ಸರ್ಕಾರ ಜೊತೆಗೆ ಮಂಡಾಟ ಮಾಡುವಂತಹ ಸ್ಥಿತಿ ನೀವು ಬೆಳೆಸ್ಕೊಂಡ್ರೆ ಇನ್ನು ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಸಮಾಜವನ್ನು ಮುನ್ನಡೆಸಬಹುದು ಅನ್ನೋದು ನಾನು ನಮಗೆ ಆಗಾಗ ಅಂತ ಹೇಳ್ತೇನೆ. ಇದು ಕಲೆಯ ಒಂದು ಬೆಳವಣಿಗೆ, ಆಸ್ವಾದನೆ, 3 ರೂಪದ ಆಸ್ವಾದನೆ ಅಂತಹ ಒಂದು ಸಂಪತ್ತು ಈ ನಾಡಿನಲ್ಲಿದೆ. ಆದ ಹೆಸರಲ್ಲಿ ನಾವು ಗಿರಿಜನರಿಗೆ ನಮ್ಮನ್ನು ನೋಡಿದ ಹಾಗೆ ನಮ್ಮ ಕಲಾಶಾಲೆಗೆ ಗಿರಿಜನರ ಸಂಖ್ಯೆ ಜಾಸ್ತಿ. ಅವರಲ್ಲಿ ಒರಿಜಿನಲ್ ಆರ್ಟಿಸ್ಟ್, ಕೆಲವು ಒಳ್ಳೊಳ್ಳೆ ಆರ್ಟಿಸ್ಟ್ ಆಗಿದ್ದಾರೆ. ಬಂದಂಥ ಗಿರಿಜನರು ಒಳ್ಳೊಳ್ಳೆ ಇದನ್ನು ಚಿತ್ರಕಲೆಯನ್ನು ರಚನೆ ಮಾಡಿ ಹೆಸರು ಮಾಡಿದ್ದಾರೆ. ಇದೆಲ್ಲ ಹೇಳ್ತಾ ಹೋದ್ರೆ ಬಹಳ ದೀರ್ಘವಾಗುತ್ತೆ. ಕೊನೆಯದಾಗಿ ಒಂದು ಸನ್ನಿವೇಶ ಹೇಳ್ತೀನಿ ನಾನು. ಗಾಂಧೀಜಿಯವರು 4 ಆಶ್ರಮ ಕಟ್ಟಿದ್ದಾರೆ. ಕೊನೆಯ ಆಶ್ರಮ ಸೇವಾಗ್ರಾಮ, ಮಹಾರಾಷ್ಟ್ರದಲ್ಲಿ ಸೈಗಾನ್ ಅಂತ ಒಂದು ಹಳ್ಳಿ. ಆ ಹಳ್ಳಿಗೆ ಹೋಗಿ ಅವರು ಅಲ್ಲಿ ಒಂದು ಗುಡಿಸಲಾಗಿ ಆ ಜಮನಾಲಾಲ್ ಬಜಾರ್ಗೆ ಒಂದು ಪತ್ರ ಬರೀತಾರೆ, ನನಗೆ ಒಂದು ಗುಡಿಸು ಕಟ್ಟಿಕೊಡು. ಆ ಪತ್ರದಲ್ಲಿ ಒಂದು ಕಂಡೀಷನ್ ಆಗ್ತದೆ, ನನ್ನ ಗುಡಿಸಿನ ಕಟ್ಟಡಕ್ಕೆ ಆಗುವ ಖರ್ಚು 100 ರೂಪಾಯಿ ಮೇಲೆ ಬೀರಬಾರದು. ಎಲ್ಲ ಸುತ್ತ ಇರುವಂಥ ವಸ್ತುಗಳನ್ನೇ ಹಾಕಿ ನೀನು ಆ ಗುಡಿಸನ್ನು ಕಟ್ಟಬೇಕು. ಈಗಲೂ ಇದೇ ಗುಡಿಸಲು ಸೇವಾಗ್ರಾಮದಲ್ಲಿ ಮಹಾರಾಷ್ಟ್ರ. ಸರಿ, ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.